ಉಡುಪಿ ಶ್ರೀ ಕೃಷ್ಣನ ನೆಲೆವೀಡು. ಕೃಷ್ಣ ನಗರಿ ಮಾತ್ರವಲ್ಲ, ದೇಗುಲ ನಗರಿಯೂ ಹೌದು. ಶತಮಾನಗಳ ಇತಿಹಾಸವಿರುವ ಅತ್ಯಂತ ಪ್ರಾಚೀನ ದೇವಾಲಯಗಳು, ಋಷಿ ಮುನಿಗಳ ಐತಿಹ್ಯ, ಪುರಾಣ ಪ್ರಸಿದ್ಧ ಕ್ಷೇತ್ರಗಳು ಬಹಳಷ್ಟಿವೆ. ಶೈವ ಕ್ಷೇತ್ರಗಳು ಅಧಿಕವಿದ್ದರೂ ಆಚಾರ ವಿಚಾರಗಳಿಂದ ಮಾಧ್ವ ಪರಂಪರೆಯ ಪ್ರಭಾವ, ಭಗವದ್ಭಕ್ತರ ಪುಣ್ಯ ಪ್ರೇರಣೆ, ಜನರ ಧಾರ್ಮಿಕ ಪ್ರಜ್ಞೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷತೆ. ಶ್ರೀ ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ಶರನ್ನವರಾತ್ರಿ ಉತ್ಸವಗಳು ಇಲ್ಲಿ ಅತ್ಯಂತ ಜನಪ್ರಿಯ. ಇಂತಹ ದೇಗುಲಗಳ ನಗರಿ ಉಡುಪಿಯ ಪ್ರಸಿದ್ಧ ದೇವಾಲಯ. ದಕ್ಷಿಣದ ಕೊಲ್ಲಾಪುರವೆಂದೇ ಪ್ರಸಿದ್ಧವಾದ ಕ್ಷೇತ್ರವೊಂದನ್ನು ತಮಗೆ ಪರಿಚಯಿಸುತ್ತಿದ್ದೇವೆ. ಈ ದೇವಾಲಯದ ವಿಸ್ಮಯಕಾರಿ ಮಹತ್ವ, ದೇವಾಲಯದ ವಿನ್ಯಾಸ ಮತ್ತು ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮನವಿ. ನಮ್ಮ ಶೆಣೈ ಕ್ರಿಯೇಷನ್ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಲಿಂಕ್ ಅನ್ನ ಬೇರೆಯವರೊಂದಿಗೆ ಶೇರ್ ಮಾಡಿ ಸ್ನೇಹಿತರೆ. ಕ್ಷೇತ್ರ ಪರಿಚಯ, ನಾಡು ನುಡಿ ಸಂಸ್ಕೃತಿ ಪಸರಣದ ನಮ್ಮ ಕೆಲಸಗಳಿಗೆ ದಯವಿಟ್ಟು ಸಹಕಾರ ನೀಡಿ ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಆ ಕ್ಷೇತ್ರ ಯಾವುದು, ಅದರ ಮಹಿಮಾ ವಿಶೇಷತೆಗಳೇನು ನೋಡಿಕೊಂಡು ಬರೋಣ. ಉಡುಪಿ ಜಿಲ್ಲೆ ಕಾಪು ತಾಲೂಕು ಉಚ್ಚಿಲದ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ ಮೊಗವೀರರ ಕುಲದೇವತೆ. ಮಹಾಲಕ್ಷ್ಮಿ ಸಂಪತ್ತಿನ ಅಧಿದೇವತೆ. ಕೊಲ್ಲಾಪುರ ಮತ್ತು ಮುಂಬೈ ಮಹಾಲಕ್ಷ್ಮಿ ದೇವಿಯ ನಂತರ ಉಚ್ಚಿಲದ ಮಹಾಲಕ್ಷ್ಮಿ ದೇವಾಲಯವು ಮೂರನೇ ಅತ್ಯಂತ ಪೂಜ್ಯ ಹಾಗೂ ಪ್ರಭಾವಶಾಲಿ ಎಂದೇ ಪ್ರಸಿದ್ಧ. ಕಳೆದ ವರ್ಷ ಸಂಪೂರ್ಣ ಜೀರ್ಣೋದ್ಧಾರಗೊಂಡು ವಾಸ್ತು ವಿನ್ಯಾಸ, ಶೈಲಿ, ಕಾಷ್ಟ ಮತ್ತು ಶಿಲಾಶಿಲ್ಪಗಳು ಮತ್ತು ಗಾತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಅತ್ಯಂತ ಸುಂದರವಾದ, ಅತ್ಯಂತ ಭವ್ಯವಾದ ದೇಗುಲವೆಂಬ ಹೆಗ್ಗಳಿಕೆಗೆ ಪಾತ್ರವಾದ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ಕ್ಷೇತ್ರದಲ್ಲಿ ಪ್ರಥಮ ದಸರಾ ಮಹೋತ್ಸವ, ನವದುರ್ಗೆಯರ ಸಹಿತ ಶಾರದಾ ಮಾತೆಯ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಿ ಅತ್ಯಂತ ವಿಜೃಂಭಣೆಯಿಂದ ಆಯೋಜನೆಗೊಂಡ ಉಚ್ಚಿಲ ದಸರಾ. ರಾತ್ರಿಯ ಹೊತ್ತು ದೇಗುಲ ಹೇಗೆ ಕಾಣುತ್ತಿದೆ ನೋಡಿ ಸ್ನೇಹಿತರೆ. ಮರ ಮತ್ತು ಶಿಲೆಯ ವೈಭವ, ಆ ಅಂದಕ್ಕೆ ಮೆರುಗು ನೀಡುತ್ತಿರುವ ದೀಪಾಲಂಕಾರ ನೋಡಲು ಕಣ್ಣುಗಳೆರಡು ಸಾಲವು. ಮೈಮನ ಸೆಳೆಯುವ ಸೌಂದರ್ಯ, ಹೊಯ್ಸಳ ಶೈಲಿಯ ಮಾದರಿ. ಶ್ರೀದೇವಿಯ ದರ್ಶನವನ್ನ ಬಹಳ ಹತ್ತಿರದಿಂದ ಮಾಡಬಹುದಾದ ವಿನ್ಯಾಸ. ಬೇಲೂರು, ಹಳೆಬೀಡು ನೋಡಿದಂತಾಗುತ್ತದೆ. ಒಂದು ಉತ್ತಮ ಪ್ರವಾಸ ಮಾಡಿದ ಅನುಭವ.
ತೀರ್ಥಕ್ಷೇತ್ರ ಸಂದರ್ಶಿಸಿದ ತೃಪ್ತಿ. ಕೇರಳ ಸಂಪ್ರದಾಯದ ಪ್ರಕಾರ ದಿನನಿತ್ಯ 16 ಸೇವೆಗಳನ್ನು ಸ್ವೀಕರಿಸುವ ಪ್ರಧಾನ ದೇವತೆ ಮಹಾಲಕ್ಷ್ಮಿ. 11 ರೀತಿಯ ಪೂಜಾ ವಿಧಾನಗಳು, ವಾರ್ಷಿಕ ಉತ್ಸವ, ಪ್ರತಿನಿತ್ಯ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಎಲ್ಲವೂ ಅಚ್ಚುಕಟ್ಟು ಶಿಸ್ತುಬದ್ಧ. ಯಾವುದೇ ಕೊರತೆಗಳಿಲ್ಲದಂತೆ ಸರ್ವಾಂಗ ಸುಂದರ ದೇಗುಲ. ದೇವಾಲಯದ ಈಶಾನ್ಯ ಮೂಲೆಯಲ್ಲಿ ಪವಿತ್ರ ಪುಷ್ಕರಿಣಿ, ಪಕ್ಕದಲ್ಲಿ ನಾಗಾಲಯ, ಒಳ ಸಂಕೀರ್ಣದಲ್ಲಿ ವಸಂತ ಮಂಟಪ, ತೀರ್ಥ ಮಂಟಪ, ಪೂರ್ವದ ಮಹಾದ್ವಾರ, ಸುಂದರ ಧ್ವಜಸ್ತಂಭ, ಭದ್ರಕಾಳಿ ದೇವಿ, ಶ್ರೀ ಪ್ರಸನ್ನ ಗಣಪತಿ ಎಲ್ಲವೂ ಶಿಲಾಮಯ, ಅತ್ಯಂತ ಆಕರ್ಷಕ. ವೀಕ್ಷಕರೇ, ದೇವಾಲಯದ ಸೌಂದರ್ಯಕ್ಕೆ ಕಿರೀಟವಿಟ್ಟಂತೆ ಶೋಭಿಸುತ್ತಿದೆ ಪಶ್ಚಿಮದ ಮಹಾದ್ವಾರ. ರಾಷ್ಟ್ರೀಯ ಹೆದ್ದಾರಿಗೆ ಮುಖ ಮಾಡಿಕೊಂಡು ಸಹಸ್ರ ಭಕ್ತರನ್ನ ತನ್ನೆಡೆಗೆ ಆಕರ್ಷಿಸುತ್ತಿರುವ ಅತ್ಯಂತ ಸುಂದರ ಮಹಾದ್ವಾರ. ನವರಾತ್ರಿಯ ನವದುರ್ಗೆಯರನ್ನ ನೋಡಲು ಎಂಥ ಅಂದ, ಎಂಥ ಚಂದ ಶಾರದಮ್ಮನನ್ನ ನೋಡಲು, ನೋಡಿ ಪುನೀತರಾಗಲು, ಸಂತೃಪ್ತರಾಗಲು ಭಕ್ತ ಜನರ ಹೆಂಡು. ಸಾವಿರ ಸಂಖ್ಯೆಯ ಭಕ್ತರು, ಪ್ರವಾಸಿಗರು, ಎಲ್ಲರಿಗೂ ಊಟದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ, ಶಿಸ್ತುಬದ್ಧವಾಗಿ ಉಚ್ಚಿಲ ದಸರಾ ಜರುಗುತ್ತಿದೆ. ಕ್ರಿಯಾಶೀಲ ಆಡಳಿತ ಮಂಡಳಿ, ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಸ್ವಯಂ ಸೇವಕರು, ಯಶಸ್ಸಿಗೆ ಇದೇ ಕಾರಣವಲ್ಲವೇ? ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ, ಜಗತ್ಸ್ಥಿತೆ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಆದಿ ಅಂತ್ಯರಹಿತಳಾದ ಆದಿಶಕ್ತಿ ಯೋಗಜ್ಞೆಯಾದ ಮಾತೆ ಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಸಿದ್ಧಿ ಬುದ್ಧಿಯನ್ನ ಕರುಣಿಸಲಿ, ಸಕಲ ಸುಖ ಭೋಗಗಳನ್ನು ದಯಪಾಲಿಸಲೆಂದು ಸಂಪ್ರಾರ್ಥಿಸುತ್ತೇವೆ.